ನಮ್ಮ ಜೊತೆಗೆ ಸೆಕ್ರೆಟರಿ ಅವರು ಇದ್ದಾರೆ, ಮೆಂಬರ್ಸ್ ಕೂಡ ಇದ್ದಾರೆ. ಏನಾಯ್ತು ಹೇಳಿದ್ರೆ 2024 ಜನವರಿ ತಿಂಗಳಲ್ಲಿ 1 ಎಕರೆಗಿಂತ ಕಡಿಮೆ ಇರುವ ಏಕನಿವೇಶನಗಳ ಅನುಮೋದನೆ ಇದರ ಜವಾಬ್ದಾರಿಯನ್ನು ಸರ್ಕಾರ ನಗರ ಯೋಜನಾ ಪ್ರಾಧಿಕಾರದ ಅಫಿಷಿಯಲ್ಸ್ಗೆ ಕೊಡ್ತದೆ. ಆ ನಂತರ ಮೊನ್ನೆ 2025 ಮೇ ತಿಂಗಳಿನಲ್ಲಿ ಅದರ ಬಗ್ಗೆ ಇನ್ನೊಂದು ಹೊಸ ನಿಯಮಾವಳಿಯನ್ನು ರೂಪಿಸಿ 4K ಅಂತ ಅದನ್ನು ಕರೀತಾರೆ. ಅದು 4K ಒಂದು ಆಕ್ಟ್. ಅದು ಈ 4K ಆಕ್ಟಿನ ಅಡಿಯಲ್ಲಿ ಹೊಸ ನಿಯಮಾವಳಿಯನ್ನು ರೂಪಿಸಿ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಅದರ ಕೆಲಸ ಆಗಬೇಕು. ಯೋಜನಾ ಪ್ರಾಧಿಕಾರ ಇಲಾಖೆಗೆ ಅದನ್ನ ವಹಿಸಿ ಕೊಡ್ತದೆ ಸರ್ಕಾರ. ನೇರವಾಗಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಅದರ ಸದಸ್ಯರಿಗೂ ಯಾವುದೇ ರೀತಿಯ ನೇರ ಸಂಬಂಧ ಇಲ್ಲದೆ ಹೋದ್ರೂ ಸಹ ಪರೋಕ್ಷವಾಗಿ ನಾವು ಜನರಿಂದ ನೇಮಕಗೊಂಡವರು, ಅಂದ್ರೆ ನಾವು ನೇರವಾಗಿ ಜನರಿಂದ ಚುನಾಯಿತರಾಗದೇ ಇದ್ರೂ ಕೂಡ ಜನರ ಕೆಲಸ ಮಾಡ್ತಾ ಇರುವ ಕಾರಣ ಸರ್ಕಾರ ನಮ್ಮನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರಿಂದ ನಮಗೂ ಕೂಡ ಪರೋಕ್ಷವಾದ ಜವಾಬ್ದಾರಿ ಇರುವುದರಿಂದ ಅತ್ಯಂತ ಸುಲಲಿತವಾಗಿ ಅತ್ಯಂತ ಬೇಗನೆ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. 2024ರಿಂದ ಇವತ್ತಿನವರೆಗೆ ನಮ್ಮ ನಗರ ಯೋಜನಾ ಪ್ರಾಧಿಕಾರಕ್ಕೆ ಸುಮಾರು 841 ಏಕನಿವೇಶನ ವಿನ್ಯಾಸದ ಅನುಮೋದನೆಗೆ ಅರ್ಜಿಗಳು ಬಂದಿವೆ. ಈ ಅರ್ಜಿಗಳಲ್ಲಿ ಸುಮಾರು 482 ಅರ್ಜಿಗಳಿಗೆ ನಾವು ಅನುಮೋದನೆಯನ್ನು ನೀಡಿದ್ದೇವೆ. ನಮ್ಮ ಸೆಕ್ರೆಟರಿ ಅವರ ಅನುಮೋದನೆಯನ್ನು ನೀಡಿದ್ದಾರೆ. ಸಾಮಾನ್ಯ ಇದು ಮೋರ್ ದ್ಯಾನ್ 55% ಆಗ್ತದೆ, 55ರಿಂದ 60%. ಆಮೇಲೆ ಇಲ್ಲಿ ಬಂದದ್ರಲ್ಲಿ ಸುಮಾರು 75 ಪ್ರಕರಣಗಳು ತಿರಸ್ಕಾರ ಆಗಿದೆ. ಇದು 9%ಗಿಂತ ಸ್ವಲ್ಪ ಕೆಳಗೆ ಆಗ್ತದೆ. ಇನ್ನು ಹಿಂಬರಹ ನೀಡಿ ನಿಮ್ಮಲ್ಲಿ ಡಾಕ್ಯುಮೆಂಟ್ಗಳ ಕೊರತೆ ಇದೆ, ನಿಮ್ಮದು ಇಷ್ಟಿಷ್ಟು ಡಾಕ್ಯುಮೆಂಟ್ಗಳು ಇನ್ನಷ್ಟು ಬೇಕು ಅನ್ನುವುದರ ನೆಲೆಯಲ್ಲಿ ಸುಮಾರು 264 ಪ್ರಕರಣಗಳಿಗೆ ಹಿಂಬರಹವನ್ನು ನೀಡಿ ಅವರ ಹತ್ರ ಹೊಸ ದಾಖಲೆಗಳನ್ನು ಅವರ ಹತ್ರ ಕೇಳಿ. ಹೀಗೆ ಇದು ಸಾಮಾನ್ಯ 34% ಪ್ರಕರಣಗಳು. ಇನ್ನು ಪೆಂಡಿಂಗ್ ಇರುವಂತಹ ಪ್ರಕರಣಗಳು ಒಟ್ಟು 20. ಪುತ್ತೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ, ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ, ಇನ್ನು ಕಡಬ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ 637 ಅರ್ಜಿಗಳು ಬಂದಿದೆ. ಈ 637ರಲ್ಲಿ 246 ಅರ್ಜಿಗಳು ಇದು ಅಪ್ರೂವ್ ಆಗಿದೆ, ಅನುಮೋದನೆಗೊಂಡಿದೆ. ಅಂದ್ರೆ ಸಾಮಾನ್ಯ 37ರಿಂದ ಮೇಲೆ ಒಂದು 40%ಗೆ ಹತ್ರ ಆಗ್ತದೆ. ಆಮೇಲೆ ಅಲ್ಲಿ ತಿರಸ್ಕೃತ ಆದಂತಹ ಅರ್ಜಿಗಳ ಸಂಖ್ಯೆ 92. ಇದು ಸಾಮಾನ್ಯ ಒಂದು 16%ನಷ್ಟು ಆಗ್ತದೆ. 294 ಪ್ರಕರಣಗಳಿಗೆ ಹಿಂಬರಹ ನೀಡಲಾಗಿದೆ. ನೀವು ಇನ್ನಷ್ಟು ದಾಖಲೆಗಳನ್ನು ಕೊಟ್ಟು ನಾವು ಅನುಮೋದನೆ ಪಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಅವರಿಗೆ ನೀಡಿದೆ. ಈಗ ಈ ಹಂತದಲ್ಲಿ ನಾವು ಈ ಒಟ್ಟು ಪುತ್ತೂರಿನಲ್ಲಿ ಇರುವಂತಹ ಸುಮಾರು 264 ಹಿಂಬರಹ ನೀಡಿದ ಪ್ರಕರಣಗಳು ಮತ್ತು ಕಡಬ ತಾಲೂಕಿನಲ್ಲಿ ನೀಡಿದಂತಹ ಒಟ್ಟು 294 ಪ್ರಕರಣಗಳು, ಒಟ್ಟು ಒಂದು 600ಕ್ಕೆ ಹತ್ತಿರ ಪ್ರಕರಣಗಳಿಗೆ ಅವುಗಳನ್ನ ಆದಷ್ಟು ಬೇಗ ವಿಲೇವಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪುತ್ತೂರಿನಲ್ಲಿ ಒಂದು ಅದಾಲತನ್ನು ಮಾಡುವಂತಹ ಒಂದು ಹೊಸ ಪ್ರಯೋಗವನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಅದಾಲತ್ ಇಷ್ಟರವರೆಗೆ ತಾಲೂಕು ಆಫೀಸಿನಲ್ಲಿ ಆಗಲಿ ಅಥವಾ ಯೋಜನಾ ಪ್ರಾಧಿಕಾರದಲ್ಲಾಗಲಿ ಇಷ್ಟರವರೆಗೆ ಆದದ್ದಿರ್ಲಿಕ್ಕಿಲ್ಲ. ಆದರೆ ಒಂದು ಈ ಅನುಮೋದನೆ ನೀಡುವ ಕೆಲಸಕ್ಕೆ ವೇಗವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಸಿಂಗಲ್ ಟೇಬಲ್ನಲ್ಲಿ ಒಂದು ಕಡೆ TP ಅವರು ಇರ್ತಾರೆ, ಒಂದು ಕಡೆ ಸೆಕ್ರೆಟರಿ ಅವರು ಇರ್ತಾರೆ, ಒಂದು ಕಡೆ ಟೈಪಿಸ್ಟ್ಗಳು ಇರ್ತಾರೆ. ಇವರೆಲ್ಲ ಕೂಡಿಕೊಂಡು ಒಂದು ಕಡೆಯಿಂದ ಈಗ ಫೈಲ್ಗಳು ಬರ್ತಾ ಇದ್ದಾಗ ಅದನ್ನು ಪರಿಶೀಲನೆ ಮಾಡ್ತಾ ಇನ್ನೊಂದು ಕಡೆಯಲ್ಲಿ ಅದು ಫೈನಲ್ ಹಂತಕ್ಕೆ ಬರುವಂತ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ. ಈ 264 ಮತ್ತು 294 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕಚೇರಿಯಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫೋನ್ ಮಾಡಿ ನಿಮ್ಮಲ್ಲಿ ಇಂತಹ ದಾಖಲೆಗಳ ಕೊರತೆ ಇದೆ, ನಿಮಗೆ ಈಗಾಗಲೇ ನಾವು ಈ ದಾಖಲೆಗಳ ಕೊರತೆ ಇದೆ ಅಂತ ಹಿಂಬರಹವನ್ನ ನೀಡಿ ಅದನ್ನ ಪಂಚಾಯತ್ಗೆ ಕಳಿಸಿದ್ದೇವೆ, ನೀವು ಅದನ್ನು ನೋಡಿರದೇ ಇದ್ದರೆ ತಕ್ಷಣ ಪಂಚಾಯತ್ನಿಂದ ಪಂಚಾಯತಿಗೆ ಹೋಗಿ ಅದನ್ನು ಪರಿಶೀಲಿಸಿ
ನಿಮ್ಮ ಏನು ದಾಖಲೆಗಳ ಕೊರತೆ ಇದೆ ಅದನ್ನು ನೋಡಿಕೊಂಡು ನೀವು ನಾಡ್ದು 30ನೇ ತಾರೀಕಿಗೆ, ಇದೇ ತಿಂಗಳ 30ನೇ ತಾರೀಕಿಗೆ ಶಾಸಕರ ಕಚೇರಿಯ ಮೇಲೆ ಇರುವ ಸಭಾಂಗಣದಲ್ಲಿ ಒಂದು ಅದಾಲತ್ ನಡೀಲಿಕ್ಕಿದೆ. ಅದಕ್ಕೆ ಬನ್ನಿ ಅನ್ನುವಂಥ ಕರೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಜನರ ಒಳ್ಳೆಯ ಸ್ಪಂದನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನೀವು ಕೂಡ ಆ ದಿವಸ ಬರಬೇಕು. ನಾಡಿದ್ದು 30/9/2025 ಮಂಗಳವಾರ ಆಗ್ತದೆ. ಶಾಸಕರ ಕಚೇರಿಯ ಮೇಲ್ಭಾಗದಲ್ಲಿರುವಂತಹ ಸಭಾಂಗಣದಲ್ಲಿ ಅವತ್ತು ನೀವೆಲ್ಲ ಬರಬೇಕು. ಎಲ್ಲ ಕಾರ್ಯಕ್ರಮವನ್ನು ನೀವು ಅದಕ್ಕೆ ವಿಟ್ನೆಸ್ ಆಗಬೇಕು, ನೀವು ಅದಕ್ಕೆ ಸಾಕ್ಷೀಕರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಹೌದು ಹೌದು. ಅಲ್ಲ, ಅರ್ಜಿ ಹಾಕಿದವರಲ್ಲಿ ಹಿಂಬರ ಕೊಟ್ಟು ರಿಜೆಕ್ಟ್ ಆದವ್ರದ್ದು ಮುಗೀತು. ರಿಜೆಕ್ಟ್ ಆದವು ಕ್ಲೋಸ್ಡ್ ಚಾಪ್ಟರ್. ಅದು ಅವ್ರಿಗೆ ಹಿಂಬರ ನೀಡಿದೆ ನಾವು. ರಿಜೆಕ್ಟ್ ಆದವ್ರಿಗೆ ಅವಕಾಶ ಇಲ್ಲ. ರಿಜೆಕ್ಟ್ ಆದವರಿಗೆ ಇವರಿಗೆ ಇದೆ. ಇವರು ಅವತ್ತು ಬಂದು ಅಪರ್ಚುನಿಟಿ ಯೂಸ್ ಮಾಡ್ಕೊಂಡು ಒಂದು ಈ ಯಾವ ಎಲ್ಲ ದಾಖಲೆಗಳು ಬೇಕು ಅಂತ ನೀವು ಪಂಚಾಯತ್ ಹೇಳಿದ್ದೀರಾ. ಅವ್ರಿಗೆ ಹಿಂಬರ ಎಲ್ಲ ಹಿಂಬರ. ಮತ್ತೆ ನೀವು ಅಲ್ಲಿಂದ ಅರ್ಜಿ ಬಂದ ನಂತರ ಮತ್ತೆ ವಾಪಸ್ ನೀವು ಹಿಂಬರದ ಮೂಲಕ ಬೇರೆ ಬೇರೆ ದಾಖಲೆಗಳನ್ನ ಕೇಳ್ತೀರಿ ಅನ್ನೋ ಒಂದು ಆರೋಪ ಇದೆ. ಇಲ್ಲ ಸರ್, ಏನಾಗಿದೆ, ನಮ್ಮ ಮುಂಚೆ ಏನಾಗಿತ್ತು, ನಿಯಮಗಳು ಹೇಗಿತ್ತು ಅಂದ್ರೆ ಡೈರೆಕ್ಟ್ ನಮ್ಮ ಪಂಚಾಯತ್ ಅವರು ಲೆಟರ್ ಹಾಕಿ ಕಳಿಸ್ತಾ ಇದ್ರು. ಅವ್ರು ಯಾವುದೇ ಸ್ಕ್ರೂಟಿನಿ ಮಾಡ್ತಾ ಇರಲಿಲ್ಲ. ಅಂದ್ರೆ ಯಾವುದೇ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರೆ ಡೈರೆಕ್ಟ್ ನಮಗೆ ಕಳಿಸ್ಕೊಡ್ತಾ ಇದ್ರು. ಅಂತ ಪ್ರಕರಣಗಳಲ್ಲಿ ನಮಗೆ ತುಂಬಾ ಸರಿ ಏನಾಗಿದೆ, ಹೈಯೆಸ್ಟ್ ನಮಗೆ ಬರೋವಂಥದ್ದು ನಮಗೆ ದಾಖಲೆಗಳಲ್ಲಿ ಬಂದು ಲೇಔಟ್ ಕರೆಕ್ಷನ್ಸ್. ಸೊ ಲೇಔಟ್ ಕರೆಕ್ಷನ್ ಏನಾಗಿದೆ, ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಇಂಜಿನಿಯರ್ಸ್ಗಳಿಗೆ ಈ ನಮ್ಮ ಸಿಂಗಲ್ ಲೇಔಟ್ ಬಗ್ಗೆ ಕರೆಕ್ಟ್ ಜ್ಞಾನ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮ್ಮ ಏನು ಫಾರ್ಮ್ಯಾಟ್ ಇದೆ, ನಮ್ಮ ಪ್ರಾಧಿಕಾರದ ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟಿಗೆ ಅವರು ಮಾಡ್ಕೊಡ್ತಾ ಇರಲಿಲ್ಲ. ಸೊ ಆಲ್ಮೋಸ್ಟ್ ಈಗ ಸ್ವಲ್ಪ ಟ್ರ್ಯಾಕ್ ಲೈನ್ ಬಂದಿದೆ. ಸೊ ಕರೆಕ್ಷನ್ಸ್ ಎಲ್ಲ ಕಡಿಮೆ ಆಗಿದೆ. ಸೊ ಅವ್ರಿಗೂ ಕೂಡ ನಾವು ಈಗ ಮೊನ್ನೆ ಬಂಟ್ವಾಳದಲ್ಲಿ ಮಾಡಿದ್ವಿ, ಮೊನ್ನೆ ಕಡಬದಲ್ಲೂ ಕೂಡ ಹೋದಾಗ ನಾನು ಅಲ್ಲೂ ಕೂಡ ಇಂಜಿನಿಯರ್ಸ್ನ ಕರೆಸಿ ಮಾತಾಡಿದೆ. ಮತ್ತೆ ಎಲ್ಲ ಫಾರ್ಮ್ಯಾಟ್ಸ್ ಅವರಿಗೆ ಕೊಟ್ಟಿದ್ದೀವಿ. ಇಲ್ಲೂ ಕೂಡ ಎಲ್ಲ ಬರುವಂಥ ಇಂಜಿನಿಯರ್ಸ್ಗಳಿಗೆ ನಾವು ಫಾರ್ಮ್ಯಾಟ್ ಕೊಟ್ಟು ಇದೇ ಫಾರ್ಮ್ಯಾಟ್ ಅಲ್ಲಿ ಬರಬೇಕು ಅಂತ ಕಂಟಿನ್ಯೂಸ್ ಪ್ರೋಸೆಸ್ ಅಲ್ಲಿ ಅವ್ರಿಗೆ ಒಂದು ಏನು ತರಬೇತಿ ಆಗಿರ್ಬೋದು ಅಥವಾ ಜ್ಞಾನ ವೃದ್ಧಿ ಆಗಿರ್ಬೋದು, ನಮ್ಮ ಸರ್ಕಾರದ ಈಗ ಟೈಮ್ ಟು ಟೈಮ್ ಏನು ಬರ್ತದೆ ನಿಯಮಗಳ ಪ್ರಕಾರ ಕೊಡುವಂತ ವ್ಯವಸ್ಥೆನ ಮಾಡಿದ್ವಿ. ಪಂಚಾಯತಿ ಮೂಲಕ ಬರಬೇಕು. ಈಗ ನೀವು ಮೊದಲೇ ಅವರಿಗೆ ಇಂಥ ದಾಖಲೆಗಳನ್ನ ಕೊಡಬೇಕು ಅನ್ನುವಂತ ಒಂದು ಸೂಚನೆಗಳನ್ನ ಕೊಟ್ಟರೆ ಮತ್ತೆ ಬೇರೆ ಯಾಕೆ ದಾಖಲೆಗಳನ್ನ ಕೇಳಬೇಕು? 4K ನಿಯಮಗಳು ಬಂದ ತಕ್ಷಣನೇ ನಾವು ಎಲ್ಲಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಲೆಟರ್ ಹಾಕಿದ್ದೀವಿ. ಇಂಥ ದಾಖಲೆಗಳನ್ನ ತಗೊಂಡು ನೀವು ಅಪ್ಲಿಕೇಶನ್ ನಮಗೆ ಕಳಿಸ್ಕೊಡ್ಬೇಕಂತ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ಇದನ್ನ ಮಾಡ್ತಾ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ನಮಗೆ ವಿಡಿಯೋಗಳು ಹೇಳ್ತಾರೆ, ಸೂಚನೆಯನ್ನು ನೀವು ಕೊಟ್ಟಿಲ್ಲ. ಎಲ್ಲರಿಗೂ ನಮ್ಮ ಹತ್ರ ದಾಖಲೆ ಇದೆ ಸರ್. ಎಲ್ಲರಿಗೂ ಲೆಟರ್ ಬರ್ದಿದ್ವಿ, ಪ್ರತಿಯೊಂದು ಪಂಚಾಯತಿಗೂ ಬರ್ದಿದ್ವಿ, ಇಒಗೆ ಬರ್ದಿದ್ವಿ, ಸಿಇಒಗೆ ಬರ್ದಿದ್ವಿ, ಎಲ್ಲರಿಗೂ ಬರ್ದಿದ್ವಿ. ಕೊರತೆ ಏನಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಾನು ತುಂಬಾ ಕಡೆ ಹೋದೆ, ಅವ್ರು ರೂಲ್ಸ್ನೇ ಓದೋದಿಲ್ಲ. ಇವತ್ತು ಅವ್ರಿಗೆ ಗೊತ್ತಿಲ್ಲ. ಇವತ್ತು ಫೋನ್ ಮಾಡಿ ಕೂಡ ಕೇಳ್ತಾರೆ, ನಾವು ಏನ್ ನಮ್ಮ ಈಗ 4K ಅದಕ್ಕೋಸ್ಕರ ಈ ನಮ್ಮ ಮೇನ್ ಅದಾಲತ್ ಇಟ್ಕೊಂಡಿರೋದು. ಅದ್ರಲ್ಲಿ ಏನಾಗಿದೆ ಅಂದ್ರೆ ಪಂಚಾಯತಿ ಮತ್ತೆ ನಮ್ಮ ಪ್ರಾಧಿಕಾರ ನಿರಂತರ ಸಂಪರ್ಕ ಇರಬೇಕಾಗುತ್ತೆ. 2-3 ಹಂತದಲ್ಲಿ ನಮಗೆ ಪಂಚಾಯತಿಗೆ ಒಂದು ಸಿಂಗಲ್ ಲೇಔಟ್ ಅನ್ನು ಮಾಡಬೇಕು, 2-3 ಹಂತದಲ್ಲಿ ಪಂಚಾಯತಿಗೆ ಹೋಗಿ ನಮಗೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಷ್ಟು ನಮಗೆ ಪರ್ಫೆಕ್ಟ್ ಆಗಿ ನಮಗೆ ಫೈಲ್ನ ಕಳಿಸ್ಕೊಡ್ತಾರೋ ಅಷ್ಟು ಬೇಗವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಸಮನ್ವಯ ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಅವ್ರಿಗೂ ನಾವು ಕರಿತಾ ಇದೀವಿ, ಎಲ್ಲ PDOಗಳಿಗೆ ಮತ್ತೆ ಇಒಗೆ ಕರಿತಾ ಇದೀವಿ. ಅವತ್ತಿನ ದಿನ ಅವರು ಕೂಡ ಒಂದು ಏನು ಅದಾಲತ್ ಜೊತೆಗೆ ಒಂದು ಮಾಹಿತಿ ವಿನಿಮಯನೂ ಕೂಡ ಆಗಿರುತ್ತೆ. ಅದು ಅವ್ರಿಗೇನು ಅರಿವು ಮೂಡಿಸೋ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಅವ್ರಿಗೇನಾದ್ರು ಅದರಲ್ಲಿ ನಮ್ಗೆ ಏನ್ ಹೇಳ್ತಾರೆ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ, ಇಂಟರ್ಪ್ರಿಟೇಷನ್ ಮಾಡುವಂತ ಇದಿರ್ಬೋದು, ಎಲ್ಲದನ್ನು ಕೂಡ ಅವತ್ತು ಕ್ಲಾರಿಫೈ ಮಾಡ್ತಾರೆ. 100% ಸರ್. ಎಲ್ಲ ಕಾನೂನುಗಳನ್ನ ನಾವು ತಿಳಿದವರು. ಎಸ್. ನಮ್ಮ ಒಂದು ಫೋರ್ಜರಿ ಕೇಸ್ಗೆ ತಾವು ಇನ್ನು ಯಾಕೆ ಸರ್, ಎಲ್ಲ ಫೋರ್ಜರಿ ಕೇಸ್ ಸಂಬಂಧ ನಾನು ಹೇಳ್ಬಿಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಫೋರ್ಜರಿ ಕೇಸ್ ಬಂದು ಒಂದು ಕೇಸಲ್ಲಿ ಏನ್ ಮಾಡ್ತಾನೆ, ಒಬ್ಬ ಅಪ್ಲಿಕೆಂಟ್ ಬಂದು ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಅದೊಂದು 3 ತಿಂಗಳು ಪೆಂಡಿಂಗ್ ಇರ್ತದೆ. ಪೆಂಡಿಂಗ್ ಇದ್ಮೇಲೆ ಅವನೇನ್ ಮಾಡ್ತಾನೆ, ಒಂದಿನ ಸರ್ ನನಗೆ ಫೈಲ್ನ ತರಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಆ ಫೈಲ್ನ ಇಲ್ಲಿಂದ ನಮ್ಮ ಟೈಪಿಸ್ಟ್ ತಾನೇ ಟೈಪ್ ಮಾಡಿಸ್ಕೊಂಡು ಅವನ ಹತ್ರ ನಂಬರ್ ತಗೊಂಡು ಅವನೇ ಸೈನ್ ಮಾಡಿ ತೊಗೊಂಡೋಗಿರ್ತಾನೆ. ಇಲ್ಲಿ ಏನಾಗುತ್ತೆ ಸರ್, ಪೊಲೀಸ್ ಸ್ಟೇಷನ್ ಸರ್ ಅಂದ್ರೆ ನಾನು ಮಂಗಳೂರಲ್ಲಿ ಇರೋದು, ನಾನು ವಾರಕ್ಕೆ ಒಂದಿನ ಮಾತ್ರ ಇಲ್ಲಿ ಬರೋದು. ಸೊ ಅವರು ನನ್ನ ಹೆಸರನ್ನು ನಾನು ದುರುಪಯೋಗಪಡಿಸ್ಕೊಂಡು ಇಲ್ಲಿ ತಪ್ಪು ಮಾಹಿತಿ ನೀಡಿ ನಮ್ಮ ಸಿಬ್ಬಂದಿಗಳಿಗೆ ಟೈಪ್ ಮಾಡಿಸ್ಕೊಂಡು ಸೀಲ್ ಹಾಕ್ಕೊಂಡು ತೊಗೊಂಡೋಗ್ತಾನೆ. ಸೊ ಹೇಳ್ತೀನಿ ಒಂದು. ಸೊ ನಾನೇನ್ ಮಾಡ್ತೇನೆ, ಅದಕ್ಕೆ ನೀವು ಈ ತರದ ಅದು ನಮ್ಗೆ ಯಾವಾಗ ನಮ್ಮ ಕಟ್ಟಡ ಅನುಮತಿ ಬಂದಾಗ ನಮ್ಗೆ ಅದು ಫೋರ್ಜರಿ ಮಾಡಿದೆ ಅಂತ ಗೊತ್ತಾಗುತ್ತೆ ಸರ್. ಗೊತ್ತಾದ್ಮೇಲೆ ನಾನು ಇಮಿಡಿಯೇಟ್ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ. ಯಾವುದು
ಫೋರ್ಜರಿ ಮಾಡಿದ ಕೆಲಸ ಮಾಡಿ ಪೊಲೀಸ್ ಸ್ಟೇಷನ್ 4 ತಿಂಗಳ ಅಗತ್ಯ ಇದೆಯಾ ಅಂತ? ಈಗ 4 ತಿಂಗಳು ಕೊಟ್ಟಂತದ್ದು ಮಾರ್ಚ್ ಅಲ್ಲಿ ನೀವು ಕೊಟ್ಟಂತದ್ದು ಅಪ್ಲಿಕೇಶನ್ ಕಡತ ಇದೆ. ಮಾರ್ಚ್ ಅಲ್ಲಿ ಅವನು ನಿಮ್ಮ ಕಡತ ಇಲ್ಲೇ ಇದೆ. ಕಡತ ಇರಲಿ, ಮಾರ್ಚ್ ಅಲ್ಲಿ ಅಪ್ಲಿಕೇಶನ್ ಆಗಸ್ಟ್ 6ಕ್ಕೆ ನೀವು ಆಗಸ್ಟ್ 6ಕ್ಕೆ ನಾನು ರಿಜೆಕ್ಟ್ ಗೆ ಕೊಟ್ಟದ್ದು. ಮಾರ್ಚ್ ಡೇಟ್ ಬೇಕಾ? ಅಲ್ಲಲ್ಲ, ಮಾರ್ಚ್ ಡೇಟ್ ಹೇಳ್ತೀನಿ. ಮಾರ್ಚ್ 24ಕ್ಕೆ ನೀವು ಕೊಟ್ಟಂತದ್ದು ಅದು ಅಪ್ಲಿಕೇಶನ್ ಡೇಟ್. ಅದು ಅವನ ಅಪ್ಲಿಕೇಶನ್ ಇಲ್ಲಿ ಕೊಟ್ಟಿರುವಂತ ಡೇಟ್. ಅದಾದ್ಮೇಲೆ ಅವನು ನಮ್ಮ 7ನೇ ತಿಂಗಳಲ್ಲಿ ಏನೋ ಅವನು ಮಾಡ್ಕೊಂಡು ತಗೊಂಡೋಗಿದ್ದಾನೆ. ಅದಾದ್ಮೇಲೆ ಇಮಿಡಿಯೇಟ್ ನನಗೆ ಈ ಕಡತ ಆಗಿರೋದೇ 30 ಸಾರಿ 24/4/25ಕ್ಕೆ ಆದೇಶ ಆಗಿರೋದು. ಹೌದಲ್ಲ? 24/4/2025ಕ್ಕೆ ಕಡತ ಆಗಿರೋದು. ಗೊತ್ತಾಗಿರೋದು 6/8/2025ಕ್ಕೆ. ಆದ್ರೆ ಮೊದಲು ಗೊತ್ತಾಗಿದೆ ನಿಮಗೆ? ಇಲ್ಲ, ನೀವು ಲೆಟರ್ ಮಾಡಿಲ್ಲ. ಗೊತ್ತಾದ ತಕ್ಷಣ ಇಮಿಡಿಯೇಟ್ ಮಾಡಿದ್ದೇವೆ. ಗೊತ್ತಾದ ತಕ್ಷಣ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿದ್ದೇವೆ. ಮತ್ತೆ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಹೋದಾಗ ಪೊಲೀಸ್ನವರು ನಮಗೆ ಕ್ಲಿಯರ್ ಆಗಿ ಹೇಳ್ತಾರೆ, ಇದರಲ್ಲಿ ಏನಂದ್ರೆ ಅವನೇ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರೆ ಅವನ ಮೇಲೆ ಎಫ್ಐಆರ್ ಮಾಡ್ತಾ ಇದ್ದೆ. ಇಲ್ಲೇನಾಗಿದೆ, ಅವನು ಡಾಕ್ಯುಮೆಂಟ್ ಅನ್ನ ನಮ್ಮ ಆಫೀಸ್ನ ದುರುಪಯೋಗ ಪಡಿಸ್ಕೊಂಡು ಮಾಡಿದ್ದಾನೆ. ಸೊ ಅಲ್ಲೇನಾಗುತ್ತೆ, ನಾವು ಎಫ್ಐಆರ್ ಮಾಡಿದ್ರೆ ಆರೋಪಿ ನಂಬರ್ 1 ಅವನು ಬರ್ತಾನೆ, ಆರೋಪಿ ನಂಬರ್ 2 ನಮ್ಮ ಟೈಪಿಸ್ಟು, ಆರೋಪಿ ನಂಬರ್ 3 ನಮ್ಮ FDA ಅಂದ್ರೆ ಏನು SDA ಇದ್ದಾರೆ ಅವ್ರು ಬರ್ತಾರೆ. ಸೊ ನಮ್ಮ ಕಚೇರಿಯ ಸಿಬ್ಬಂದಿಗಳನ್ನ ಅನ್ಯಾಯ ಆಗುತ್ತೆ. ಅನ್ಯಾಯ, ರಕ್ಷಣೆ ಅಲ್ಲ ನೋಡಿ, ನಾನು ಹೇಳ್ತೀನಿ ಕೇಳಿ, ರಕ್ಷಣೆ ಅಲ್ಲ, ಅದು ಅವ್ರಿಗೆ ಅನ್ಯಾಯ ಆಗ್ತದೆ. ನೋಡಿ, ನಾನು ಕಂಪ್ಲೇಂಟ್ ಕೊಡ್ತೇನೆ. ಅನ್ಯಾಯ ಹೇಗೆ ಅಂದ್ರೆ, ಫೋರ್ಜರಿ ಅವ್ರು ಮಾಡ್ಲಿಲ್ಲ, ಅವ್ರು ಮಾಡಿದ ತಪ್ಪು, ಅವನು ಮಾಡಿದ ತಪ್ಪಿಗೆ ನಮ್ಮನ್ನ ಕಂಪ್ಲೀಟ್ ಕಡತನ ರದ್ದು ಮಾಡಿದೀವಿ ನಾವು. ಆಯ್ತಾ? ಇಲ್ಲ ನೋಡಿ, K2 ಚಲನ್ ಯಾರು ಬೇಕಾದ್ರೂ ತೆಗಿಬಹುದು. K2 ಚಲನ್ ನೀವು ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಯಾರ ಹೆಸರಿಗೆ ನೀವು ಅದನ್ನ ಟೈಪ್ ಮಾಡಿದ್ರೆ ಅದು K2 ಚಲನ್ ಜನರೇಟ್ ಆಗ್ತದೆ. ಯಾವುದು ಯಾರು ಬೇಕಾದ್ರೂ ಜನರೇಟ್ ಮಾಡಬಹುದು K2 ಚಲನ್. ಯಾವ ಲೋಗೋ? ಇದರಲ್ಲಿ ಆಕ್ಚುಲಿ ಸರ್ಕಾರದ ಲಾಂಛನವನ್ನ ಹಾಕಬಹುದಾ ಹಾಕಿಲ್ವಾ? ಅಂತ ಎಲ್ಲದಕ್ಕೂ ನಮ್ಮ ಫಾರ್ಮ್ಯಾಟ್ ಅಲ್ಲಿ ಬಂದಿದೆ ನೋಡಿ, ಇದೇ ತರ ಫಾರ್ಮ್ಯಾಟ್ ಇರುತ್ತೆ. ಫಾರ್ಮ್ಯಾಟ್ ಇರುತ್ತೆ ಒಂದಲ್ಲಿ ಇದೆ, ಇಲ್ಲ. ಈ ಫಾರ್ಮ್ಯಾಟ್ ಆಗಿ ಯಾರು ಕೊಟ್ಟರು? ನಮ್ಮ ಕಚೇರಿಯಿಂದ ನಾನು ಹೇಳಿದ್ನಲ್ಲ, ನಾನು ನಮ್ಮ ಕಚೇರಿಯಿಂದ ಅಕ್ರಮ ಆಗ್ತಾ ಇರುವಾಗ ನೀವು ನೋಡ್ಕೊಂಡು ಕೂತ್ಕೊಳ್ಳಿ. ನಮ್ಮ ಕಚೇರಿ ಅಕ್ರಮ ಆಗ್ತಾ ಇರ್ಬೇಕಾದ್ರೆ ಯಾವ ಸಿಬ್ಬಂದಿಗಳ ಮೇಲೆ ನಿಮ್ಮ ಸೀಲ್ ಅನ್ನು ದುರುಪಯೋಗ ಮಾಡಿದ್ರು? ಅವ್ರು ದುರುಪಯೋಗ ಮಾಡಿಲ್ಲ ಸರ್, ಅವ್ರು ದುರುಪಯೋಗ ಮಾಡಿಲ್ಲ. 100% ಅವ್ರ ಮೇಲೆ ಕ್ರಮ ಆಗ್ತಿತ್ತು. ಅವ್ರು ದುರುಪಯೋಗ ಮಾಡ್ಲಿಲ್ಲ. ಇವನು ನಾನು ಹೇಳು ನೋಡಿ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರು ಹೇಳ್ತಾರೆ. ಇಲ್ಲ ಅಂದ್ರೆ ಆಫೀಸ್ ಹೆಡ್ ನಾನು ಆಫೀಸ್ ಹೆಡ್ಡೇ ಹೇಳ್ಬೇಕು. ಇಲ್ಲಾಂದ್ರೆ ಆಫೀಸ್ ಹೆಡ್ ನಾನು ಹೇಳ್ಬೇಕು. ಪೊಲೀಸ್ ಯಾರು ರಕ್ಷಣೆ ಮಾಡಿಲ್ಲ ಸರ್, ಯಾರು ರಕ್ಷಣೆ ಮಾಡಿಲ್ಲ. ನಾವು ನಮ್ಮ ಯಾವುದು ಯಾವ್ದು ದೂರು ನಾವು ಕೊಡ್ಬೇಕು ಸರ್. ನಮ್ಮ ಕಚೇರಿಯಿಂದ ಏನಾದ್ರು ನಾವು ಕೊಡ್ಬೇಕು. ಹೌದು, ನಾನು ಯಾರಿಗೆ ನಾನು ಹೋಗಿದ್ದೀನಿ, ನಾನು ಹೇಳಿದ್ನಲ್ಲ ಸರ್, ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ದೂರು ಕೊಡಕ್ ಹೋದಾಗ ಪೊಲೀಸ್ನವ್ರು ಹೇಳಿದ್ದಾರ, ಎಕ್ಸ್ಪ್ಲೇನ್ ಮಾಡಿದ್ದಾರ. ಏನ್ ವಿಷಯ ಅಂದ್ರೆ, ಇದರ ಆರೋಪಿ 1, ಆರೋಪಿ 2, ಆರೋಪಿ 3 ಆಗ್ತಾರೆ. ಅದರಿಂದ ಆಫೀಸ್ಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಇದನ್ನ ಯೋಚನೆ ಮಾಡಿ ಅಂತ ಹೇಳಿ. ಈಗ ಓಕೆ, ನಿಯಮ ಪ್ರಕಾರವೇ ಟೈಪ್ ಆಗಿತ್ತು ಅದೆಲ್ಲ ಓಕೆ ಸರಿ. ಆ ಫೈಲ್ ಆ ವ್ಯಕ್ತಿಯ ಕೈಯಲ್ಲಿ ಹೇಗೆ ಕೊಡ್ತೀವಿ? ಯಾವ್ದು ಸರ್? ನೋಡಿ, ಫೈಲ್ ಕೊಡ್ತಾ ಇಲ್ಲ ನೋಡಿ. ನಮ್ಗೆ ನಾರ್ಮಲ್ ಏನಾಗುತ್ತೆ, ನಾನು ಇಲ್ಲಿ ವಾರಕ್ಕೊಂದಿನ ಬರೋದ್ರಿಂದ ಕಡತಗಳನ್ನ ಏನ್ ಮಾಡ್ತೀವಿ, ಇಲ್ಲಿಂದ ಮಂಗಳೂರು ಆಫೀಸ್ ಕಳಿಸ್ಕೊಡ್ತಾ ಇದ್ರು. ಮಂಗಳೂರು ಆಫೀಸ್ ಇಂಜಿನಿಯರ್ ತರ್ತಾ ಇದ್ರು. ಸೊ ಇಂಜಿನಿಯರ್ ತರಬೇಕಾದ್ರೆ ಏನಾಯ್ತು, ಇವನು ನಾನು ಹೇಳಿದ್ದೇನೆ, ನಾನು ಹೇಳಿದ್ದೀನಿ ಅಂತ, ನಾನು ಅದನ್ನ ಮಾಡಕ್ ಹೇಳಿದ್ದೀನಿ ಅಂತ ಹೇಳಿ ಇಲ್ಲಿ ಟೈಪ್ ಮಾಡಿಸಿ ಫೀಸ್ ಎಲ್ಲ ಕಟ್ಟಿ ತಂದಿದ್ದಾರೆ. ಆ ಕಡತದಲ್ಲಿ ನೋಟ್ ಶೀಟು ಇಲ್ಲ, ಏನೂ ಇಲ್ಲ. ಸೊ ಪ್ರಶಾಂತ್ ಅಂತ ನಮ್ಮ ಅನುಮಾನದಲ್ಲಿ ಅವ್ರು ಹೇಳಿದ್ದಾರೆ, ಪ್ರಶಾಂತ್ ಇದಕ್ಕೆ ಬಂದಿದ್ರು ಅಂತ. ಬಟ್ ಯಾರು ಅಂತ ಕನ್ಫರ್ಮೇಶನ್ ಇಲ್ಲ. ನಾವು ಇವನ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಪ್ರಶಾಂತ್ ಅಂತ ತಗೊಂಡೋಗಿದೀವಿ, ಆದ್ರೆ ಅವರೇ ಬಂದಿದೆ ಅಂತ ಗ್ಯಾರಂಟಿ ಆಗು ಹೇಳ್ತಾ ಇಲ್ಲ. ಯಾರು? ಪ್ರಶಾಂತ್ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಇರ್ತಾನೆ ಸರ್, ಎಕ್ಸ್ ಗ್ರಾಮ ಪಂಚಾಯತ್ ಸದಸ್ಯ. ಹೌದು. ಅವ್ರು ಬಂದು ಫೀಸ್ ಕಟ್ಟಿದಂತ ಇವ್ರು ಹೇಳಿ,
ನಮ್ಮ ಸಿಬ್ಬಂದಿ ಅವನ್ ಬಂದು ಫೀಸ್ ಕಟ್ಟಿ ಯಾರು ಏಜೆಂಟ್ ಇಲ್ಲ ಸರ್. ನೋಡಿ ಏಜೆಂಟ್ಗಳು ಯಾರು ಬರ್ತಾ ಇಲ್ಲ, ನಮ್ಮ ಹತ್ರ ಬರ್ತಾ ಇರೋದೆಲ್ಲ ಇಂಜಿನಿಯರ್ಸ್. ನೋಡಿ ಅದನ್ನೇ ಹೇಳ್ಬೇಕಲ್ವಾ ಪ್ರಶಾಂತ್ ಯಾವ ನೋಡಿ ಅವ್ನು ಬಂದು ಕೆಲಸ ಮಾಡಿದ್ರೆ ಬಂದು ಫೀಸ್ ಕಟ್ಟೋದವ್ರು ಅಂತ ಹೇಳಿದಾರೆ ಅವ್ರು ನಮ್ಗೆ. ಫೀಸ್ ಅವ್ರು ಕಟ್ಟಿದ್ದಾರೆ ಸರ್ ಈ ಫೈಲ್ಗೆ ಅಂತ ನಮ್ಮ ಸಿಬ್ಬಂದಿ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡೋದಾಗ ಇಷ್ಟು ಚರ್ಚೆ ಆಗಿ ಅದು ಅಲ್ಲಿಗೆ ಪೆಂಡಿಂಗ್ ಆಯ್ತು. ನೈಜತೆ ಪಕ್ಕದವರು ಹೋಗಿ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲ ಅವರು ಏನೋ ನಿಮಗೆ ಕೊಡ್ಬೇಕಾದಂತ ಮಾಡದ ಕಾರಣ ಅವರು ಹೋಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿದ್ರು. ಈ ಕಾರಣದಿಂದಾಗಿ ನೀವು ಈ ಕಾರಣವನ್ನು ರಿಜೆಕ್ಟ್ ಮಾಡಿದೀನಿ ಅಂತ ನಾವು 100% ಇಲ್ಲ ಸರ್. ಇದು ನಮಗೆ ಕಡತ ನಮ್ಗೆ ಗೊತ್ತಾಗಿದ್ದೆ ಅವ್ರ ಬಿಲ್ಡಿಂಗ್ ಲೈಸೆನ್ಸ್ ಅಪ್ರೂವಲ್ ಬಂದಾಗ ಫೋರ್ಜರಿ ಮಾಡಿದೆ ಅಂತ ಗೊತ್ತಾಗಿದೆ ಅಷ್ಟೇ. ನೀವು ಹೇಳಿದ್ದು ಯಾವುದು 100% ಕರೆಕ್ಟ್. ಬಿಲ್ಡಿಂಗ್ ಲೈಸೆನ್ಸ್ ಅರ್ಜಿ ಬಂದಾಗೆ ಫೋರ್ಜರಿ ಅಂತ ಗೊತ್ತಾಗಿದೆ ನಮಗೆ. ಯಾವುದು FIR ಮಾಡ್ಬೇಕಿಲ್ಲ ಸರ್. ತಪ್ಪು ನೋಡಿ, ತಪ್ಪು ಮಾಹಿತಿ ನೀಡಿ ಅಥವಾ ಏನಾದ್ರು ತಪ್ಪಾಗಿ ಈಗ ಇನ್ನೊಂದು ಬೇರೆ ಕಡೆ ಈ ಬಿಲ್ಡಿಂಗ್ ಅದು ಯಾರಿಗೆ ಬರ್ಕೊಡ್ಲಿಕ್ಕೆ ಆಗ್ತದೆ ಅಂತ ನಿಮ್ಮ ಎಲ್ಲ ಯೂಸ್ ಮಾಡ್ಕೊಂಡು ಯಾವ್ದನ್ನ ಅಲ್ಲ ನಮ್ಮ ನೋಡಿ ನಮ್ಮ ಕಚೇರಿಯಲ್ಲಿ ಬಿಲ್ಡಿಂಗ್ ನಮ್ಮ ಕಚೇರಿಯಲ್ಲಿ ಬಿಲ್ಡಿಂಗ್ ಯಾವ್ದಾರ ನೀವು ಹೇಳೋ ತರ ಮಾಡುವಂತ ಪ್ರಕರಣ ನಾವು ಹೇಳ್ತೀನಿ ಕೇಳಿ. ನಮ್ಮ ಕಚೇರಿಯಿಂದ ಖಾಲಿ ತಾಂತ್ರಿಕ ಅಭಿಪ್ರಾಯ ಮಾತ್ರ ನೀಡೋದು. ಆ ತಾಂತ್ರಿಕ ಅಭಿಪ್ರಾಯದ ಮೇಲೆ ಅವರು ಸರ್ಕಾರಿ ವ್ಯವಸ್ಥೆ ನೋಡಿ ಅಂತ ಹೇಳಿದ್ದು. ಈಗ ನಾನೇ ಫುಲ್ ಎಲ್ಲ ಫ್ರಾಡ್ ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತದೆ. ಕಚೇರಿನ ದುರುಪಯೋಗ ಪಡಿಸ್ಕೊಂಡಾಗ ನಾನು ಯಾವುದು 100% ದುರುಪಯೋಗ ಆಗಿರೋದಕ್ಕೆ ನಾವು ಯಾವುದು ಭ್ರಷ್ಟಾಚಾರ ಸಾಧ್ಯನೇ ಇಲ್ಲ ಸರ್. ನೀವು ಯಾವ್ದಾದ್ರು ಒಂದೇ ಒಂದು ಪ್ರಕರಣ ತನ್ನಿ ಸರ್. ನೀವು ಒಂದೇ ಒಂದು ಪ್ರಕರಣ ತನ್ನಿ. ನೀವು ಹೇಳಿದ್ರಲ್ಲ ಅವಾಗಲೇ ದುಡ್ಡು ತಗೊಂಡು ಮಾಡಿದೀವಿ ಅಂತ. ಯಾರ ಕರ್ಕೊಂಬಂದು ಹೇಳ್ಸಿ ದುಡ್ಡು ತಗೊಂಡಿದ್ದೀವಿ ನೀವು ತರಿಸಿ ಸರ್. ಇಲ್ಲೇ ಕಡ್ತಾ ಉಂಟಲ್ಲ, ಎಷ್ಟು ಕಡ್ತಾ ಉಂಟಂತ ಇಲ್ಲೇ ಕೊಟ್ಟಿದೀವಿ ನೋಡಿ. ಇಲ್ಲೇ ಕೊಟ್ಟಿದೀವ, ನಿಮಗೆ ಕೊಟ್ಟಿಲ್ಲ, ನೀವು ಲೇಟಾಗಿ ಬಂದ್ರೆ ತಗೊಂಡಿಲ್ಲ ಅಷ್ಟೇ. ನೋಡಿ ಎಷ್ಟು ಕಡ್ತಾ ಉಂಟಂತ ನೋಡಿ. ಸಿಟ್ಟು ಬರೋದಲ್ಲ, ನೀವು ನೋಡಿ ಇರೋ ವಿಷಯನ ನೀವು ಪ್ರಸ್ತಾಪ ಮಾಡ್ಬೇಕು. ಇಲ್ಲೇ ಇರೋ ವಿಷಯ ಪ್ರಸ್ತಾಪ ಮಾಡಿದ್ರೆ ಸಿಟ್ಟು ಬರ್ತದಲ್ಲ. ಈಗ ಅರ್ಜಿದಾರರೇ ಅದನ್ನ ತಗೊಳ್ಬೇಕು, ಚಲನ್ ಕಟ್ಟಬೇಕು ಹಾಗೆ ಇಲ್ಲ ಸರ್. ನೋಡಿ ಇಲ್ಲೇನಾಗುತ್ತೆ, ಇಲ್ಲಿ ಪಂಚಾಯತಿಂದ ಫೈಲ್ಸ್ ನಮಗೆ ಕಳ್ಸಿಕೊಡ್ತಾರೆ. ಸೊ ಪಂಚಾಯತಿಂದ ಫೈಲ್ಸ್ ಕಳ್ಸಿಕೊಟ್ಟಾಗ ಆ ಇಂಜಿನಿಯರ್ಸ್ ಕನ್ಸರ್ನ್ ಇಂಜಿನಿಯರ್ಸ್ ತರ್ತಾರೆ ಸರ್. ಯಾಕೆಂದ್ರೆ ಅವರೇ ಅಧಿಕಾರ ಇದೆ ಕನ್ಸರ್ನ್ ಇಂಜಿನಿಯರ್ಸ್. ಸೊ ಅವರೇ ನಾರ್ಮಲಿ ಅವರೇ ಲೇಔಟ್ ಸರಿ ಮಾಡೋರು ಅವರೇ, ಚಲನ್ ಕಟ್ಟುವರು ಅವರೇ. ಅರ್ಜಿದಾರರು ಈಗ ನೀವು ಟು ಬಿ ಫ್ರಾಂಕ್ ವಿತ್ ಯು, ನಮ್ಮ ಕಚೇರಿ ಬರೋಷ್ಟು ಅಪ್ಲಿಕೆಂಟ್ ಬೇರೆ ಯಾವ ಕಚೇರಿಗೂ ಬರಲ್ಲ. ನೀವು ಅಬ್ಸರ್ವ್ ಮಾಡಿ, ಎಲ್ಲ ಅಪ್ಲಿಕೆಂಟೇ ಇರ್ತಾರೆ. ಬೇರೆ ಕಚೇರಿ ನೀವು ಹೋದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಹೈಯೆಸ್ಟ್ ಬ್ರೋಕರ್ಸ್ ಇರ್ತಾರೆ. ಇಲ್ಲ, ಅವರು ನಮ್ಮ ಈ ಪುರಸಭೆ ಮತ್ತೆ ನಗರಸಭೆಗಳಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಲೈಸೆನ್ಸ್ ಇಂಜಿನಿಯರ್ಸ್. ಹೇಳಿ ಸರ್. ಈಗ ಎಲ್ಲೋ ಒಂದು ಕಡೆ ತಪ್ಪಾಗಿದೆ, ನಿಮ್ಮ ಸೀಲ್ ದುರುಪಯೋಗ ನೋಡಿ ಸೈನ್ ದುರುಪಯೋಗ ಮಾಡಬೇಕಾ ಇಲ್ಲಾಂದ್ರೆ ಮತ್ತೆ ನಿಮ್ದಾಗೆ ಆಗ್ಲಿಕ್ಕಿಲ್ವಾ? ಸೈನ್ ದುರುಪಯೋಗ ಒಂದು ಕಡೆ ಕಾಳಜಿಸ್ಕೊಂಡು ಯಾರಿಗೂ ನೋವಾಗ್ತದೆ ಅಥವಾ ನೋವಾಗ್ತದೆ ಅಂತಲ್ಲ. ನಾರ್ಮಲಿ ಏನಿರುತ್ತೆ ಅಂದ್ರೆ ನಾವು ಶರದಲ್ಲೇ ಹಾಕಿರ್ತೀವಿ, ಯಾವುದೇ ತಪ್ಪು ಮಾಹಿತಿ ನೀಡಿ ಅವ್ರ ಅನುಮೋದನೆ ಪಡ್ಕೊಂಡಿದ್ರೆ ಅಥವಾ ಮಾಡ್ಕೊಂಡಿದ್ರೆ. ಈ ಕೇಸಲ್ಲಿ ಅವನು ನಕಲಿ ಸಹಿ ಮಾಡಿದ್ದಾನೆ, ನಮ್ಮ ಕಚೇರಿಗೂ ನಕಲಿ ಸಹಿ ಮಾಡ್ಕೊಂಡು ತಗೊಂಡೋಗಿದ್ದಾನೆ. ಆಯ್ತಾ? ಕನ್ಫರ್ಮೇಶನ್ ಯಾರು ಮಾಡಿದ್ದಾರೆ ಅಂತ ಇಲ್ಲ. ಯಾರು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಕ್ಕೆ ನಾವು ಅದನ್ನ ರದ್ದು ಮಾಡಾಗಿದೆ. ನಾವು ಆಲ್ರೆಡಿ ರದ್ದು ಮಾಡಿದೀವಿ. ರದ್ದು ಮಾಡಿದೀವಿ. ಯಾರಿಗೆ? ಯಾವ ಪಾರ್ಟಿಗೆ? ನೋಡಿ ಅವರು ನೋಡಿ ಅವನು ಏನು ಐಟಮ್ ಇದೆ ಕೊಡ್ತಾನೆ ಪಾರ್ಟಿಗೆ. ಯಾವುದು ನೋಡಿ, ನೀವು ಹೇಳ್ತಾ ಇದ್ದಕ್ಕೂ ಇದಕ್ಕೂ ಸಂಬಂಧ, ನೀವು ಹೇಳ್ತಾ ಇದ್ದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ.
ಮಾಡ್ಬೇಕಾದದ್ದು ಒಂದು. ಸಂಬಂಧ ಇಲ್ಲ. ಕಡತ ಕದ್ದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ತಪ್ಪು ಮಾಡ್ತೀವಿ. ಕಡತ ಕದಿಲಿಲ್ಲ, ಮಿಸ್ಯೂಸ್ ಆಗಿದೆ ಅಂತಲ್ಲ? ಮಿಸ್ಯೂಸ್ ಆಗಿರುತ್ತೆ, ರದ್ದು ಮಾಡಿದೀವಲ್ಲ. ಅದನ್ನ ಇದು ಮಾಡ್ಬೇಕು. ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಮಿಸ್ಯೂಸ್ ಮಾಡಿ ರದ್ದು ಮಾಡಿದೀವಲ್ಲ. ಯಾರು? ನಾನೇ ತನಿಖೆ ಮಾಡ್ಬೇಕು. ನನಗೆ ಬೇಕಾದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಯಾವುದು? ಒಬ್ಬ ಸರ್ಕಾರಿ ಅಧಿಕಾರಿ ನಿಮ್ಮದೇ ಸಹಿ ಗೋಚರಿ ಆಗಿರುವಾಗ ನೀವು ದೂರು ಕೊಟ್ಟಿಲ್ಲ ದೂರು ಕೊಟ್ಟಿಲ್ಲ ನೋಡಿ. ದೂರು ಕೊಟ್ಟಿರೋಕೆ ರೀಸನ್ ನಾನು ಹೇಳಿದ್ದೀನಿ ಕ್ಲಿಯರ್ ಆಗಿ ನಿಮಗೆ. ನಾನು ದೂರು ಕೊಟ್ಟಿದ್ರೆ ಏನಕ್ಕೆ ದೂರು ಕೊಡ್ಲಿಲ್ಲ ಅಂತ. ನಮ್ಮ ಕಚೇರಿನ ಮಿಸ್ಯೂಸ್ ಆಗಿದೆ. ನಮ್ಮ ಕಚೇರಿ ಮಿಸ್ಯೂಸ್ ಆದಾಗ ನೋಡಿ ತಪ್ಪು ನೋಡಿ. ಹಾಗೆಲ್ಲ ನಮ್ಮ ಕಚೇರಿಯಲ್ಲಿ ಯಾರಾದ್ರೂ ಲಂಚ ತಗೊಂಡ್ರು ಅಂತ ಇಟ್ಕೊಳ್ಳೋದು ನಿಮ್ಗೆ ಅನಿಸ್ತದೆ ಅವರ ಜಾಬ್ ಹೋಗ್ತಾರೆ ಅಂತ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಯಾರು? ನಿಮ್ಮ ಹೆಸರಲ್ಲಿ ಒಬ್ಬ ಲಂಚ ತಗೊಂಡ ಯಾರು? ನೋಡಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಇರೋದಲ್ಲ. ಗೊತ್ತಾಯ್ತು ನೋಡಿ. ಲಂಚ ತಗೊಂಡಿರೋಂಥ ಪ್ರಕರಣಗಳಲ್ಲಿ ಅದಕ್ಕೆ ಬೇರೆ ತನಿಖಾ ತಂಡ ಇದೆ, ಅವರು ಅದನ್ನ ವಿಚಾರಣೆ ಮಾಡ್ತಾರೆ. ಎಲ್ಲಾ ತನಿಖಾ ತಂಡಗಳು ಏನ್ ಹೇಳ್ತಾರೆ ಅಂದ್ರೆ ಅವರ ಫೋರ್ಜರಿ ಸರ್ಕಾರಿ ಕಡತದಲ್ಲಿ ಫೋರ್ಜರಿ ಆಗಿದೆ ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ತಾರೆ. ಸರ್ಕಾರಿ ಅಧಿಕಾರಿ ಒಂದು ಕೈ ನೋಡಿಕೊಂಡು ಸುಮ್ಮನೆ ನೋಡಿ ಎರಡ್ ತರ ಇದೆ. ಇಡೀ ನೋಡಿ ಹೇಳ್ತಾರೆ ನೋಡಿ. ಇಡೀ ದಾಖಲೆನ ಈಗ ತಹಶೀಲ್ದಾರ್ ಮೇಲೆ ಒಂದು ಆರೋಪ ಯಾಕಂದ್ರೆ ಅಲ್ಲಿ ತಹಶೀಲ್ದಾರ್ ಇರಲಿಲ್ಲ. ಯಾರು ಹಣ ಪಡೆದುಕೊಂಡ ವ್ಯಕ್ತಿ ತಹಶೀಲ್ದಾರ್ಗೆ ಕೊಡ್ಲಿಕ್ಕೆ ಕಾಣ ಅಂತ ಹೇಳಿ ಅಲ್ಲಿ ತಹಶೀಲ್ದಾರ್ ಮೇಲೆ ಹಾಕಿದ್ರು. ಸೇಮ್ ಪ್ರಕರಣ ನಿಮ್ಮ ಮೇಲೆ ಕೂಡ ಆದ್ರೆ ಹಾಗೆ ಏನಾಗುತ್ತೆ? ಯಾವುದು ಸೇಮ್ ಪ್ರಕರಣ ಇನ್ನೊಬ್ಬ ಯಾರು ಬ್ರೋಕರ್ ಬಂದು ಅವರಿಗೆ ಹಣ ಕೊಡ್ಲಿಕ್ಕೆ ನಮ್ಗೆ ಅಲ್ಲ ನಿಮ್ಮ ಇನ್ನೊಬ್ಬ ಕೆಳಗಿನ ಅಧಿಕಾರಿ ಹಣ ತಗೊಂಡು ಅದು ನಾನು ಅವರಿಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ ಅವ್ರಿಗೆ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಅದು ನಿಮ್ಮ ಮೇಲೆ ಬರ್ಬೇಕು ಆರೋಪ. ಅದೇ ರೀತಿ ಇದು ಕೂಡ ಬಂದಲ್ಲ ಸರ್ ನಿಮ್ಮ ಮೇಲೆ ಆರೋಪದ ಪ್ರಶ್ನೆನೇ ಇಲ್ಲ ಇಲ್ಲಿ. ಇಲ್ಲಿ ಏನಾಗಿದೆ, ಅವನು ನಮ್ಮ ಹೇಳ್ತೀನಿ ಕೇಳಿ. ಇಡೀ ಅಲ್ಲ ನೀವು ಎರಡನ್ನೂ ನೀವು ಮಿಕ್ಸ್ ಮಾಡ್ಬೇಡಿ. ಇಡೀ ದಾಖಲೆನ ಕ್ರಿಯೇಟ್ ಮಾಡೋದೇ ಬೇರೆ. ಅಂದ್ರೆ ಅವನೇ ಟೈಪ್ ಮಾಡ್ಕೊಂಡು ಅವನೇ ಸೀಲ್ ಕ್ರಿಯೇಟ್ ಮಾಡ್ಕೊಂಡು ಅವನೇ ಸೈನ್ ಮಾಡಿ ಒಂದು ದಾಖಲೆ 100% ನಮ್ದೆ. ಅದಕ್ಕೋಸ್ಕರನೇ ಕೊಡ್ಲಿಲ್ಲ. 100% ಸೈನ್ ಸಹಿ ನಂದಲ್ಲ. ನೀವು ಹಾಕುವ ರೀತಿಯ ಸೈನ್ ಹಾಕಿದ್ದ ಅಲ್ಲ ಬೇರೆ ಸೈನ್ ಹಾಕಿದ್ದ? ಫೋರ್ಜರಿ, ನನ್ನ ಸೈನ್ ಫೋರ್ಜರಿ ಮಾಡಿದ್ದಾರೆ. ನಿಮ್ಮ ಸೈನ್ ಅನ್ನೇ ಮಾಡಿ ಫೋರ್ಜರಿ ಮಾಡಿ ಈಗ ಸೈನ್ ಹಾಕಿದ್ಮೇಲೆ ಅದು ಕೂಡ ನಿಮಗೆ ತಂದು ಕೊಡ್ಬೇಕಂತಿಲ್ವಾ? ಯಾವ್ದನ್ನ? ಅದನ್ನ ಅವರು ಈಗ ಫೋರ್ಜರಿ ಸೈನ್ ಹಾಕಿದ್ವಿ, ಅವರು ಅದನ್ನ ಎಲ್ಲಿ ಕೊಟ್ಟಿದ್ದಾರೆ? ಫೋರ್ಜರಿ ಸೈನ್ ಮಾಡಿ ಅವ್ರು ಕಡತಕ್ಕೆ ಹಾಕಿದೆ. ಒಂದು ಕಾಪಿ ಇದೆ ನಮ್ಮ ಹತ್ರ. ನೀವು ಕ್ರಾಸ್ ವೆರಿಫೈ ನೋಡಿ. ಫೈನಲ್ ಆಗಿದ್ದಂತ ರೆಕಾರ್ಡ್ ರೂಮಿಗೆ ಹೋಗುತ್ತೆ. ರೆಕಾರ್ಡ್ ರೂಮಿಗೆ ಹೋಗುವಂತ ಕಡತಗಳವೆಲ್ಲ ರೆಕಾರ್ಡ್ ರೂಮಿಗೆ ಹೋಗ್ತದೆ. ಈಗ ಅವ ಕಡತಕ್ಕೆ ಸೈನ್ ಹಾಕಿಸ್ಕೊಳ್ಬೇಕು ಯಾರು ಹೇಳಿಬಿಡ್ತಾರೆ? ನಮ್ಮ ಸಿಬ್ಬಂದಿ ಕೊಟ್ಟಿದ್ದಾನೆ. ಯಾರು? ಅವ್ರು ನೋಡಿಲ್ಲ ಸರ್. ಮತ್ತೆ ಅವನನ್ನು ಪ್ಲೈನ್ ಪೇಪರ್ ಅಲ್ಲಿ ಇದಾಕಿದ್ದಾರೆ. ಯಾಕೆ ನಿಮ್ಮದೇ ಲೆಫ್ಟ್ ಹ್ಯಾಂಡ್ ಇದು ನಿಮ್ಮದೇ ಯೋಜನಾ ಪ್ರಾಧಿಕಾರದ ಲೆಫ್ಟ್ ಹ್ಯಾಂಡ್ ಸಿಂಬಲ್ ಅಲ್ಲಿ ಇರುವಂತದ ಪೇಪರ್ ಗೆ ಸೈನ್ ಹಾಕ್ತದೆ. ಅವೇನು ಬ್ಲಾಂಕ್ ಪೇಪರ್ ಅಲ್ಲಿ ಸೈನ್ ಹಾಕಿದ್ದಲ್ಲ ನಿಮ್ಮ. ಈಗ ಎಲ್ಲ ನಿಮ್ಮ ಮಿಸ್ಯೂಸ್ ಆಗಿದ್ದಕ್ಕೆ ರದ್ದು ಮಾಡಿದೀವಲ್ವಾ? ರದ್ದು ಮಾಡಿ ಅಂತ್ಯ ಮಾಡಾಗಿದೆ. ಅಂತ್ಯ ಮಾಡಾಗಿದೆ. ಯಾವುದು? ಅದಾದ್ಮೇಲೆ ಎಲ್ಲ ವೆರಿಫೈ ಮಾಡಿದ್ವಿ ಸರ್. ಎಲ್ಲ ಮಿಕ್ಕಿದೆಲ್ಲ ಸರಿ ಇದೆ. ನಾನು ವೆರಿಫೈ ಮಾಡಿದ್ವಿ, ಖುದ್ದು ವೆರಿಫೈ ಮಾಡಿದ್ವಿ. ಎಲ್ಲ ಕಡತ ವೆರಿಫೈ ಸುಮಾರು 240 ಕಡತ ವೆರಿಫೈ ಮಾಡಿದ್ವಿ. ಯಾವುದು? ಹೌದು ಸರ್. ನಾನು ಬಂದಿದ್ದು ಜನವರಿಯಿಂದ. ಯಾವುದು? ನನ್ನ ಅವಧಿ ವೆರಿಫೈ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಆಗಿರುತ್ತೆ. ನಾನು ವೆರಿಫೈ ಮಾಡ್ಕೊಂಡಿದ್ದೀನಿ. ನಿಮ್ಮ ಅವಧಿಯಲ್ಲಿ ಒಂದು ಲೇಔಟಿನ ಇದನ್ನ ಏನು ತಪ್ಪನ್ನು ಮಾಡಿದ್ರಿ ಅಂತ ಹೇಳಿ ಒಬ್ಬರು ಮಾಹಿತಿ ಕಾರ್ಯಕರ್ತರು ಇಲ್ಲಿ ಒಂದು ಆರೋಪ ಮಾಡ್ತಾರೆ. ಯಾವ ಲೇಔಟ್ ಏನು ಹೇಳಿಲ್ಲ ಇನ್ನು, ಅದನ್ನ ಸಮಯ ಬಂದಾಗ ನಾನು ಹೇಳಿದ್ದಾರೆ. ಬಟ್ ಅದು ಅದಕ್ಕೆ ಅಂತ ಉತ್ತರ ಕೊಡ್ತೀನಿ. ಯಾವ್ದಕ್ಕೆ? ಈಗ ಲೇಔಟಿನ ಬಗ್ಗೆ ಏನು ಯಾವ ಲೇಔಟ್ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು ಮಾಹಿತಿ ಗೊತ್ತಿಲ್ಲ. ನೀವೇ ಸೈನ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ನಿರ್ಣಯದಲ್ಲಿ ಬರಲಿಲ್ಲ, ಅದ್ರ ನಂತರ ಬಂದಿದೆ. ಏನದು ಯಾವ ಲೇಔಟ್ ಅಂತ ಹೇಳಿ? ಅದು ನಮ್ಗೆ ಗೊತ್ತಿಲ್ಲ. ಅವರಲ್ಲಿ ಯಾವ ಲೇಔಟ್ ಅಂತ ಹೇಳಿದ್ರೆ ನಾನು ಹೇಳ್ಬೋದು, ಇಲ್ಲ ನಂಗೆ ಹೇಳಕ್ಕೆ ಯಾವ ಲೇಔಟ್ ಅಂತ ಹೇಳಿ. ಯಾವುದು ಸರ್? ರದ್ದು ಮಾಡಿದೀವಿ. ರದ್ದು ಮಾಡಿದ್ಮೇಲೆ ಮತ್ತೆ ಮುಂದಕ್ಕೆ ಹೋಗೋದು ಬೇಡ ಅಂತ ನಾವು ಅಲ್ಲಿ ಸ್ಟಾಪ್ ಮಾಡಿದ್ವಿ.
ನಾವು ಅದನ್ನ ತಗೊಳ್ಬಹುದು. ಅಲ್ಲ ಇದರ ಬಗ್ಗೆ ಏನಾದ್ರು ರಾಜಕೀಯ ಒತ್ತಡ ಏನಾದ್ರು ಏನಿಲ್ಲ ಸರ್, ಏನಿಲ್ಲ ಸರ್. ಅದೊಂದು ಸುದ್ದಿ ಇದೆ. ಯಾವ ರಾಜಕೀಯ ಒತ್ತಡ ಬರುವಂತ ಕೆಲಸ ಇದೆ ಮಾಡುವ ಸರ್? ಅಧಿಕಾರಿಗಳನ್ನ ರಕ್ಷಣೆ ಮಾಡಬೇಕು, ಆಡಳಿತವನ್ನು ರಕ್ಷಣೆ ಮಾಡ್ತಾ ಇದೀವಿ. ಯಾವ ರಾಜಕೀಯ ಒತ್ತಡ ಇದೆ ಸರ್? ಏನೋ ರಾಜಕೀಯ ಒತ್ತಡ ಬಂದ ನಂತರ ನೀವು ಕಂಪ್ಲೇಂಟ್ ಕೊಡುವ ಇಲ್ಲ ಸರ್. ನಿಲ್ಸಿದ್ರಿ. ನೀವು ಹೋಗಿದ್ರಿ ಕಂಪ್ಲೇಂಟ್ ಇಲ್ಲ, ನೋಡಿ ನಾನು ನಿಮ್ಮ ಹತ್ರ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇನ್ಸ್ಪೆಕ್ಟರ್ ನನಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ತರ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನಮ್ಮನ್ನು. ಯಾರು ನಮ್ಮನ್ನು ಹೇಳಿದ್ದಾರೆ ಇನ್ಸ್ಪೆಕ್ಟರ್. ನಾನೇ ಕೇಳಿದ್ದೀನಿ. ಯಾವುದು? ಇನ್ಸ್ಪೆಕ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ, ಸರ್ ದೂರು ಕಂಪ್ಲೇಂಟ್ ಕೊಡುವಾಗ ಎಫ್ಐಆರ್ ಮಾಡುವಾಗ ದೂರು ಕೊಟ್ಟಿಲ್ಲ, ಹಾಗ ಕಾರಣ ನಾವು ದೂರು ಎಫ್ಐಆರ್ ಮಾಡುವಾಗ ಬರ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದೇವೆ ಅಂತ ನನ್ನನ್ನು ಹೇಳಿದ್ದಾರೆ. 100% ಹೇಳಿದ್ದಾರೆ. ಬರ್ಕೊಂಡ್ ಬಂದ್ಮೇಲೂ ಮತ್ತೆ ಹೇಳಿದ್ದಾರೆ. ನೀವು ಮತ್ತು ಬರ್ಕೊಂಡು ಹೋದ ಹಾಗೆ ಯಾವುದು? ನೀವು ಇಲ್ಲ ಮತ್ತು ಬರ್ಕೊಂಡು ಹೋದು ಕಂಪ್ಲೇಂಟ್ ಎಫ್ಐಆರ್ ಆಗದ ಹಾಗೆ ಎರಡು ಸಲ ನೀವು ಕಂಪ್ಲೇಂಟ್ ಯಾವ ಹೆಸರು ಹೇಳಿದ್ದೀರಿ? ನಾನೇ ಅಲ್ಲ, ಮಾಡಿದ್ದೀನಿ. ಕಂಪ್ಲೇಂಟ್ ಎಫ್ಐಆರ್ ಬರ್ಕೊಂಡು ಹೋದಾಗ ಯಾವ ಕಂಪ್ಲೇಂಟ್ ಎಫ್ಐಆರ್ ಬರೆಯೋದು ಅವರು, ನಮ್ಮ ಕಂಪ್ಲೇಂಟ್ ಬರೆಯೋದು ನಾವು ಹೇಗಿದ್ರು ಎರಡು ಸಲ ಕೂಡ ಕಂಪ್ಲೇಂಟ್ ಹೇಗಿದ್ರು ಎಫ್ಐಆರ್ ಮಾಡ್ಬೋದು. ಆಗೋದಿಲ್ಲ. ಒಂದು ನಿಮಿಷ, FIR ಈಗ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು ಯಾವುದು? ನಿಮ್ಮ ಹತ್ರ? ಇನ್ಸ್ಪೆಕ್ಟರ್ ನಮ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್, ನೋಡಿ ಈ ತರ ಈ ಕಂಪ್ಲೇಂಟ್ ಆದ್ರೆ ನಿಮ್ಗೆ ಏನೇನಾಗಿದೆ ಅಂತ ಕೇಳಿದ್ದಾರೆ ಸರ್ ಅವರು. ಸರ್ ನಾನು ಈ ತರ ನಮ್ಮ ಆಫೀಸಿಗೆ ಬಂದು ನಮ್ಮ ಆಫೀಸನ್ನೇ ಟೈಪ್ ಮಾಡಿಸಿ ಸೀಲ್ ಹಾಕಿಸ್ಕೊಂಡು ನಮ್ಮ ಆಫೀಸ್ ಮಿಸ್ಯೂಸ್ ಮಾಡ್ಕೊಂಡು ಮಂಗಳೂರು ತಗೊಂಡೋಗ್ತೇನೆ ಅಂತ ಹೇಳಿ ಅವನೇ ಸೈನ್ ಮಾಡ್ಕೊಂಡು ತಗೊಂಡೋಗಿದ್ದೀನಿ. ಕಡತದಲ್ಲಿ ಬೇರೆ ಇನ್ನೇನು ಇಲ್ಲ ಸರ್. ಸೊ ಅದನ್ನ ರದ್ದು ಕೂಡ ಮಾಡಿದ್ವಿ ನಾವು. ಸೊ ಇದನ್ನ ಹೇಗೆ ಪ್ರೊಸೀಡ್ ಮಾಡೋದು ಅಂತ ಅವರು ಕ್ಲಿಯರ್ ಹೇಳಿದ್ದಾರೆ ಸರ್. ಇದರಲ್ಲಿ ಈ ತರ ಮಾಡಿದವರು ಯಾರು ಅಂತ ಕೇಳಿದ್ವಿ. ಮಾಡಿದವರು ನಾನು ಈ ತರ ನಮ್ಮ ಸಿಬ್ಬಂದಿ ಹೇಳಿರೋ ಪ್ರಕಾರ ಇವರ ಹೆಸರು ಹೇಳ್ತಿದ್ದಾರೆ ಸರ್ ಅಂತ ಹೇಳಿ. ಆಮೇಲೆ ಅವ್ರು ಹೇಳಿದ್ರು ನಿಮ್ಮ ಸಿಬ್ಬಂದಿ ಯಾರು ಇದ್ದಾರೆ, ನಮ್ಮ ಟೈಪಿಸ್ಟ್ ಇದ್ದಾರೆ, ಮತ್ತು ನಮ್ಮ SD ಇದ್ದಾರೆ ಸರ್. ಸರಿ, ನಾವು ಆರೋಪಿ ನಂಬರ್ 1 ಅವ್ರು ಬರ್ತಾರೆ, ಆರೋಪಿ ನಂಬರ್ 2 ಇವ್ರು ಬರ್ತಾರೆ, ಆರೋಪಿ ನಂಬರ್ 3 ಇವ್ರು ಬರ್ತಾರೆ. ಸೊ ಹಾಗಾಗಿ ನೀವು ಇನ್ನೊಂದ್ಸರಿ ವೆರಿಫೈ ಮಾಡಿ ಯಾವ ತರ ಇದನ್ನ ನೀವು ಅಂದ್ರೆ ಕಂಪ್ಲೇಂಟ್ ಯಾವ ತರ ಕೊಡಬಹುದು ಅಂತ. ಮತ್ತೆ ನಮಗೆ ಅದರಲ್ಲಿ ಇನ್ನೊಂದೇನಂದ್ರೆ ಮೇನ್ ಪ್ರಾಬ್ಲಮ್, ಎಲ್ಲಿ ಇನ್ಸಿಡೆಂಟ್ ಆಗಿತ್ತು ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ ಡೇಟ್ ಆಫ್ ಇನ್ಸಿಡೆಂಟ್ ಅದು ಗೊತ್ತಿಲ್ಲ. SI ಮೇಲೆ ಸರ್ಕಲ್ ಮೇಲೆ ಯಾರು ಒತ್ತಡ ಹಾಕಿದ್ದಾರೆ ನೀವು ಕಂಪ್ಲೇಂಟ್ ತಗೊಳ್ಬಾರ್ದು? ಇಲ್ಲ ಸರ್, ಅಲ್ಲ ಅವರ ಯಾರೂ ಒತ್ತಡ ಹಾಕಿಲ್ಲ, ಏನು ಟೋನ್ ಆಗಿದೆ ಅಂತ. ಯಾರೂ ಒತ್ತಡ ಹಾಕಿಲ್ಲ. ಅವರು ಹಾಗೆ ಹೇಳಿದ್ರು. ಅಲ್ಲ ಸರ್, ಅವರಿಗೆ ಇಲ್ಲ ಕೆಲಸ, ನಿಮಗೆ ಪುತ್ತೂರಿಗಿಂತ ಇಂಡಿವಿಜುವಲ್ ಫೈಲ್ ಮೇಲೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಅಂತ ಕಾಣ್ತದೆ. ನಮ್ಗೆ ಇಂಟ್ರೆಸ್ಟ್ ಇದೆ ನೀವು ಹೇಳಿದ್ರು. ಹಾ? ಕುತೂಹಲ ಕತೆ. ನಾವು ನೋಡ್ಬೇಕಾಗಿರೋದು ಪುತ್ತೂರು. ನೀವು ಹೇಳಿದ್ರು ನಾವು ಸರ್, ನನಗೆ ಇಂಟ್ರೆಸ್ಟ್ ಇರೋದಕ್ಕೆ ಭಾರಿ ಕಾರಣಗಳಿವೆ. ಯಾಕಂದ್ರೆ ಇದರ ಹಿಂದೆ ತುಂಬಾ ದೊಡ್ಡ ಕೆಲಸಗಳು ನಡೆದಿವೆ ಅನ್ನೋದು ನಮಗೂ ಗೊತ್ತಿದೆ. ಈಗ ಸರ್ ನಾವು ಅಪ್ರೂವಲೇ ಕೊಟ್ಟಿಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ಅದನ್ನ ನಿಮ್ಗೆ ಹೇಳಿದ್ರೆ ಸ್ವೀಕೃತಿ ಬಂದೇ ಬರುತ್ತೆ. ಯಾವುದೇ ಅರ್ಜಿ ನೀವು ತಗೊಂಡೋಗಿ ಹಿಂಗ್ ಕೊಟ್ಟು ಸ್ವೀಕೃತಿ ಆಗುತ್ತೆ. ನೀವು ಯಾವುದೇ ಯಾರು ಬೇಕು ಕೇಟು ಚಲನ್ನು ನೀವು 4 ತಿಂಗಳು ಆದ್ಮೇಲಲ್ಲ ಸರ್, 4 ತಿಂಗಳು ಆದ್ಮೇಲಲ್ಲ, ನಂಗೆ 8ನೇ ತಿಂಗಳಲ್ಲ ಬಿಲ್ಡಿಂಗ್ ಪರ್ಮಿಷನ್ ಅರ್ಜಿ ಬರುತ್ತೆ, ಅವಾಗಲೇ ಗೊತ್ತಾಗುತ್ತೆ ನನಗೆ ಇದು ಫೋರ್ಜರಿ ಆಗಿದೆ ಅಂತ. ನಾವು ಇನ್ಸ್ಪೆಕ್ಷನ್ ಮಾಡಿಲ್ಲ, ನಾವು ಅರ್ಜಿನೇ ಕೊಟ್ಟಿಲ್ಲ, ನೋಟ್ ಶೀಟೇ ಇಲ್ಲ ಅಂತ ಪ್ರಕರಣ ಇನ್ಸ್ಪೆಕ್ಷನ್ ಮಾಡಿದೀರಾ, ಭ್ರಷ್ಟಾಚಾರ ಮಾಡಿದೀರಾ ಅಂತ ಅರ್ಥನೇ ಇಲ್ಲ ಸರ್. ನಾವು ರಿಜೆಕ್ಟ್ ಫೈಲ್ ಅದು. ನೀವು ಕೊಟ್ಟ ದೂರನ್ನು ಇನ್ಸ್ಪೆಕ್ಟರ್ ಸ್ವೀಕರಿಸಿಲ್ಲ ಮೊದಲಿಗೆ. ಯಾವುದು ಸರ್? ನೋಡಿ, ನಾವೊಂದು ದೂರ ತಗೊಂಡೋಗಿದ್ರೆ, ದೂರ ತಗೊಂಡಾಗ ಅವ್ರು ಹೇಳಿದ್ದಾರೆ ಈ ದೂರಲ್ಲಿ ಕ್ಲಾರಿಟಿ ಇಲ್ಲ, ಡೇಟ್ ಆಫ್ ಇನ್ಸಿಡೆಂಟ್ ಇಲ್ಲ, ಯಾವಾಗ ಆಯ್ತು ಅಂತ ಗೊತ್ತಿಲ್ಲ, ಯಾರು ಮಾಡಿದ್ರು ಅಂತ ಕ್ಲಿಯರಿಟಿ ಇಲ್ಲ. ಸೊ ಹಂಗಾಗಿ ನೀವು ಇದನ್ನ ವೆರಿಫೈ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಮತ್ತೆ ವೆರಿಫೈ ಮಾಡ್ಕೊಂಡು ಹೋದಾಗ ನಾನು ಮತ್ತೆ ರೀನೋಟ್ ಮಾಡ್ಕೊಂಡಾಗ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ತರ ಆಗುತ್ತೆ ಇದರಲ್ಲಿ. ನಿಮ್ಮ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ಫುಲ್ ಎಂಟೈರ್ ಡಾಕ್ಯುಮೆಂಟ್ ನೀವು ಅವರಿಗೆ ಯಾರು ಹೇಳುವಾಗ ಎಂಟೈರ್ ಡಾಕ್ಯುಮೆಂಟ್ ಎಲ್ಲ ದೂರು ತಗೊಳ್ಳುವ ಮಾತ್ರ ಅವರಿಗೆ ನೆಕ್ಸ್ಟ್ ಫ್ಯೂಚರ್ ಏನಾಗಬೇಕು ಅದು ಅವ್ರು ನೋಡ್ತಾರೆ ಅಂತ. ಯಾವ್ದು ಸರ್? ಈಗ ಎಫೆಕ್ಟ್ ಆಗ್ತದೆ ಅಂತ ಹೇಳಿದಾರ. ಇಲ್ಲ ಸರ್, ನೋಡಿ ನಮ್ದು ದೂರು ಸರಿ ಇಲ್ಲ ಅಂತಾನೆ ಫಸ್ಟ್ ಅವರು ಇನ್ಸ್ಪೆಕ್ಟರ್ ಏನ್ ಕೆಲಸ, ದೂರು ತಗೊಳ್ಳೋದು, ನೀವು ಕೊಟ್ಟ ದೂರು ತಗೊಳ್ಳೋದು, ಅವ್ರು ಅದನ್ನೆಲ್ಲ ಹೇಳುವಾಗ 100% ಹೇಳ್ತಾರೆ ಸರ್. ಅವ್ರ ಕರ್ತವ್ಯ ಇದೆ, ನಾವು ಕರೆಕ್ಟಾಗಿ ಕೊಡ್ಬೇಕಲ್ಲ, ಯಾರಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಈಗ ಅವರು A2, A3, A4 ನಿಮ್ಮ ಸಿಬ್ಬಂದಿಗಳು ಆಗ್ತಾರೆ ಅಂತ ಹೇಳಿದ ಕಾರಣಕ್ಕೆ ನೀವು ದೂರು ಕೊಡ್ಲಿಲ್ಲ. ಹಾಗೆಲ್ಲ ನಮ್ಮ ಕಚೇರಿನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ನಾವು ದೂರು ಕೊಡ್ಲಿಲ್ಲ. ನಮ್ಮ ಕಚೇರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವನು ಒಂದು ಟೈಪಿಂಗ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಅವ್ನು ಸೈನ್ ಮಾಡ್ಕೊಂಡು ತಗೊಂಡ್ರೆ ತಪ್ಪಂತ ನಾವು ರದ್ದು ಮಾಡಿದೀವಿ. ತಪ್ಪಂತ ರದ್ದು ಮಾಡಿದೀವಿ. ದೂರು ಕೊಡ್ಲಿಕ್ಕೆ ನಿಮ್ಮನ್ನ ಯಾರು ಕರ್ತವ್ಯ? ಯಾವುದು ದೂರು ಕೊಡೋದು ಹಾಗೆ ದೂರು ನಾವೇ ಕೊಡ್ಲಿಲ್ಲ ಸರ್. ಯಾಕೆ? ಹೇಳಿದ್ನಲ್ಲ ನಿಮ್ಗೆ ಪ್ರೊಸೀಜರ್. ನಿಮ್ಗೆ ನೋಡಿ, ನಮ್ಮ ಕಚೇರಿಗೆ ಒಂದು ಸುಮ್ನೆ ನಮ್ಮ ಇದನ್ನ ಸಿಬ್ಬಂದಿಗಳಿದ್ದಾರೆ, ಈಗ ವರ್ಕ್ ಮಾಡ್ತಿದ್ದಾರೆ, ಅವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಆಗ್ತದೆ. ಅವರೇ ಆಮೇಲೆ ಎನ್ಕ್ವೈರಿ ಕಂಡಕ್ಟ್ ಆದ್ರೆ ಅವ್ರು ತಪ್ಪು ಮಾಡಿದ್ರೆ ಬಿಟ್ಟಿದ್ರೆ ಆಮೇಲೆ. ಬಟ್ ನಮ್ಗೆ ಸಡನ್ ಆಗಿ ಅವರು ಆಮೇಲೆ ಅವ್ರನ್ನ ತಗೊಳಕ್ಕಾಗಲ್ಲ, ಯಾಕಂದ್ರೆ ಔಟ್ಸೋರ್ಸಿಂಗ್ ಅವರು ಸರ್ಕಾರಿ ಅಧಿಕಾರಿಗಳಿಗೆ ಫುಲ್ ಡಿ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ, ಅದೆಲ್ಲ ಪ್ರೊಸೀಜರ್ ಇದೆ. ಬಟ್ ಅವ್ರ ಸರ್ಕಾರಿ ಅಧಿಕಾರಿಗಳನ್ನ ಯಾವುದೇ ಡಿ ಕೂಡ ಮಾಡಕ್ಕಾಗಲ್ಲ. ಅದೆಲ್ಲ ನೋಡ್ಕೊಂಡೆ ನಾವು ಅದನ್ನ ರದ್ದು ಮಾಡ್ಬಿಟ್ಟು CM ಮೇಲೆ enquiry ನಡೀತದೆ. ಈಗ ಅಧಿಕಾರಿಗಳ ಮೇಲೆ ರದ್ದು ಏನಾಗುತ್ತೆ?
ಸರ್ ಸಿಎಂ ಪಾರ್ಟ್ ಆಫ್ ಗೌರ್ಮೆಂಟ್, ಸಿಎಂ ಪಾರ್ಟ್ ಆಫ್ ಗೌರ್ಮೆಂಟ್ ಸರ್, ಸಿಎಂ ಪಾರ್ಟ್ ಆಫ್ ಗೌರ್ಮೆಂಟ್. ಈಗ ನೀವು ಅದನ್ನ ರದ್ದು ಮಾಡಿದ್ರಿ, ಆ ಪಾರ್ಟಿಗೆ ತೊಂದರೆ ಆಗಿಲ್ವಾ? ಯಾವ ಪಾರ್ಟಿ ಈಗ ಹೊಸದಾಗಿ ಏನಾದ್ರು ಹಾಕಿಕೊಡ್ಲಿಕ್ಕಾಗುತ್ತೆ? ಯಾವುದು ಇಲ್ಲ ಸರ್, ನೀವು ರದ್ದು ಮಾಡಿದ್ರಲ್ಲ, ಒಂದ್ಸರಿ ರದ್ದು ಮಾಡಿದ್ಮೇಲೆ ಮುಗೀತು ಸರ್ ಅದು. ನಾವು ಪಾರ್ಟಿಗೆ ತೊಂದರೆ ನೀವು ಆ ರದ್ದು ಮಾಡಿದ ಪರಿಣಾಮ ಏನಾಗುತ್ತೆ ಅಂದ್ರೆ ನಾಗೇಶ್ ಕದ್ರಿ ಅವರು ಇಷ್ಟು ರದ್ದು ಮಾಡಿ ಇಷ್ಟವರೆಗೆ ಯಾವುದೇ ಅವ್ರು ಬಂದು ನಮ್ಗೆ ತೊಂದರೆ ಇದೆ ಅಂತ ಯಾವುದೇ ಸ್ಟೇಟ್ಮೆಂಟ್ ಅವ್ರು ಕೊಡ್ಲಿಲ್ಲ, ಯಾವುದೇ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅದು ಆಗಲ್ಲ ಅಂತ, ರದ್ದು ಮಾಡೋದು ಸರಿ ಅಂತ ಗೊತ್ತು ಅವರಿಗೆ. ಈಗ ಅಧ್ಯಕ್ಷ ಯಾವ ರಾಜಕೀಯ ಒತ್ತಡ ಇಲ್ಲ. ಸುದ್ದಿಗೆ ಲೆಕ್ಕ ಸಾವಿರ ಇರ್ತದೆ. ಈಗ ನಿಮ್ಮ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಇಲ್ವಾ? ಸಿಸಿ ಕ್ಯಾಮೆರಾ ಈಗ ಮುಂಚೆ ಆ ಹಳೆ ಕಚೇರಿ ಇತ್ತು ಸರ್, ಹೊಸ ಕಚೇರಿ ಆದ್ಮೇಲೆ ಹಾಕಿರ್ಲಿಲ್ಲ, ಈಗ ಆಗ್ತಾ ಉಂಟು ಕೆಲಸ ಆಗ್ತದೆ.